ಹರಿಯಾಣದ ರಾಜ್ಯ ಮಟ್ಟದ ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ಗುರುಗ್ರಾಮದಲ್ಲಿ ಟೆನ್ನಿಸ್ ಅಕಾಡೆಮಿ ನಡೆಸುವುದನ್ನು ಒಪ್ಪದ ತಂದೆ ಆಕೆಯನ್ನು ಗುಂಡಿಟ್ಟು ಕೊಂದಿದ್ದಾರೆ. ಸಾನಿಯಾ ಮಿರ್ಜಾ ದಾರಿಯಲ್ಲಿ ಮುನ್ನಡೆಯಲು ಬಯಸಿ ಟೆನ್ನಿಸ್ ಅಂಗಣಕ್ಕೆ ಇಳಿದ ರಾಧಿಕಾ ಯಾದವ್ ರಾಜ್ಯ ಮಟ್ಟದಲ್ಲಿ ಮಾತ್ರ ಮಿಂಚಲು ಸಾಧ್ಯವಾಯಿತು. ಆದರೆ ಎದೆಗುಂದದೆ ತನ್ನ ಪ್ರೀತಿ ಟೆನ್ನಿಸ್ನಲ್ಲಿ ಎನ್ನುವುದಕ್ಕಾಗಿ ಗುರುಗ್ರಾಮದಲ್ಲಿ ಟೆನ್ನಿಸ್ ಅಕಾಡೆಮಿಯನ್ನು ಸ್ಥಾಪಿಸಿದರು. ಹೊಸ ಹುಡುಗಿಯರಿಗೆ ತರಬೇತಿ ನೀಡತೊಡಗಿದರು. ಅದು ರಾಧಿಕಾಳ ಅಪ್ಪ ದೀಪಕ್ ಯಾದವ್ಗೆ ಹಿಡಿಸಿಲ್ಲ. ಅಕಾಡೆಮಿಗೆ ಗಂಡು ಹುಡುಗರು ಬರತೊಡಗಿದ ಮೇಲಂತೂ ದೀಪಕ್ ಯಾದವ್ ಮಗಳನ್ನು ತೀವ್ರವಾಗಿ ಖಂಡಿಸತೊಡಗಿದರು. ಗುರುಗ್ರಾಮದ ಸುಶಾಂತ್ ಲೋಕ್ನಲ್ಲಿರುವ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದರು 29ರ ರಾಧಿಕಾ. ದಿಢೀರನೆ ನುಗ್ಗಿದ ದೀಪಕ್ ಮಾತು ಕೇಳುವುದಿಲ್ಲ ಅಲ್ಲ ಎಂದು ಗುಂಡು ಹಾರಿಸಿ ಮಗಳನ್ನು ಕೊಂದಿದ್ದಾರೆ. ಪೊಲೀಸರು ಈ ಸಂಬಂಧ 49ರ ದೀಪಕ್ ಯಾದವ್ರನ್ನು ಬಂಧಿಸಿದ್ದಾರೆ. ತನಿಖೆ ಆರಂಭವಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಗುರುಗಾಂವ್. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.